ದೇಶವನ್ನು ಒಂದು ಬಲಿಷ್ಠ ರಾಷ್ಟ್ರವನ್ನಾಗಿ ಕಟ್ಟಿದಂತ ನವಭಾರತದ ಶಿಲ್ಪಿ ನರೇಂದ್ರ ಮೋದಿ ಅವರು. ದೇವರು ಕಳಿಸಿದಂತ ಒಂದು ದೇವದೂತ, ಅವರನ್ನು ನಾವು ಪೂಜೆ ಮಾಡಬೇಕು. ಅದ್ಭುತವಾದಂತಹ ವ್ಯಕ್ತಿ ಅಂತ ಪ್ರಧಾನಮಂತ್ರಿ ಇಷ್ಟರವರೆಗೆ ನಮ್ಮ ದೇಶದಲ್ಲಿ ಆಗಲಿಲ್ಲ, ಬರಲಿಲ್ಲ. ಇನ್ನು ಮುಂದೆ ಅಂತ ಆಗುವ ಭಾಗ್ಯ ನಮಗೆ ಸಿಗಬೇಕು. ಒಂದು ಈ ರೀತಿ ಇಷ್ಟು ಹಾರ್ಡ್ ವರ್ಕ್ ಮಾಡುವ ಪ್ರಧಾನಿ ನಮ್ಗೆ ಯಾರು ಸಿಗ್ಲಿಲ್ಲ. ಎಲ್ಲ ಕಂಟ್ರಿಗಳು ಕೂಡ ಎದ್ದು ನಿಂತು ಸಲಾಂ ಹೊಡೆಯುವಂತ ವ್ಯಕ್ತಿತ್ವ ಅಂದ್ರೆ ಅದು ನಮ್ಮ ಮೋದಿಜಿಯವ್ರದ್ದು ಮಾತ್ರ. ಹಿ ಈಸ್ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಆಸ್ ಎ ಲೀಡರ್. ಅದಕ್ಕೆ ನಾವು ಅವರನ್ನು ವಿಶ್ವಗುರು ಅಂತ ಹೇಳ್ತೇವೆ. ವಯಸ್ಸು 75 ಆದರೂ ಕೂಡ ಚಿರ ಯುವಕರಂತೆ ಉತ್ಸಾಹ, ಪಾದರಸದಂತೆ ಓಡಾಡುವಂತಹ ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನ ಬಿಜೆಪಿ ಪಕ್ಷ ಸಂಭ್ರಮಿಸ್ತಾ ಇದೆ. ಹಾಗಾಗಿ ನಮ್ಮ ಪುತ್ತೂರಿನಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರ, ನಾಯಕರ ಸಂಭ್ರಮ ಯಾವ ರೀತಿಯಾಗಿದೆ, ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನ ಯಾವ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ, ಅವರ ಕಾರ್ಯವೈಖರಿಯ ಬಗ್ಗೆ ಏನ್ ಹೇಳ್ತಾರೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಪುತ್ತೂರು ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿರುವಂತಹ ದಯಾನಂದ್ ಉಜ್ರೆಮಾರು ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. 75ನೇ ಹುಟ್ಟುಹಬ್ಬದ ಸಂಭ್ರಮ ಸರ್ ನರೇಂದ್ರ ಮೋದಿ ಅವರಿಗೆ. ಹಾಗಾಗಿ ಬಿಜೆಪಿ ಈ ಒಂದು ಸಂಭ್ರಮವನ್ನ ಇನ್ನಷ್ಟು ಸಂಭ್ರಮಿಸ್ತಾ ಇದೆ ಸರ್. ಹಾಗಾಗಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಕಾರ್ಯವೈಖರಿಯ ಬಗ್ಗೆ ಹೇಳಿ. ನಾವು ಪ್ರಥಮವಾಗಿ ಪ್ರಾರ್ಥಿಸಿಕೊಳ್ಳುವುದು ಪುತ್ತೂರಿನ ಬಿಜೆಪಿಯ ಇಡೀ ಕಾರ್ಯಕರ್ತರು ಮತ್ತು ಪ್ರಮುಖರು ಇದ್ದುಕೊಂಡು ಅವರ ಜನ್ಮದಿನದ 25ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ಮಾಲಿಂಗೇಶ್ವರ ಎಲ್ಲ ಪರಿವಾರ ದೇವರುಗಳ ಅನುಗ್ರಹದಿಂದ ಶಾಶ್ವತವಾಗಿ ಅವರ ಆಡಳಿತದಲ್ಲಿ ಇಡೀ ಸಮಾಜ ಒಪ್ಪಿಕೊಳ್ಳುವಂಥ ಒಂದು ಸಂದೇಶವನ್ನು ಭಗವಂತ ಅವರ ಮುಖಾಂತರ ಸಮಾಜಕ್ಕೆ ಕೊಡಲಿ ಅಂತ ಭಕ್ತಿಯಿಂದ ನಾನು ಪ್ರಾರ್ಥಿಸ್ಕೊಳ್ತೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ರಾಜ್ಯದ ಸೂಚನೆಯಂತೆ, ಜಿಲ್ಲೆಯ ಸೂಚನೆಯಂತೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತಿಂದ ನಾಡ್ದು ಅಕ್ಟೋಬರ್ 2ನೇ ತಾರೀಕಿನ ತನಕ ಗಾಂಧೀಜಿಯವರ ಒಂದು ನೆನಪಿನ ಆ ಒಂದು ದಿವಸದವರೆಗೆ ಸರಿಸುಮಾರು ಒಂದು 15 ದಿವಸ ಸೇವೆಯ ರೂಪದಲ್ಲಿ ಈ ಒಂದು ಜನ್ಮದಿನವನ್ನು ಅತ್ಯಂತ ವೈಶಿಷ್ಟ್ಯ ರೂಪದಲ್ಲಿ ಆಚರಣೆ ಮಾಡಬೇಕಂತ ಪಕ್ಷದ ಸೂಚನೆ ಉಂಟು. ಆ ಪ್ರಕಾರ ನಾವೀಗಾಗಲೇ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಇವತ್ತಿಂದ ಯಾವೆಲ್ಲ ಸಾರ್ವಜನಿಕ ಜನ ಬರುವಂಥ ಕಾರ್ಯಕ್ರಮಗಳು ನಡೆಯುವಂಥ ಜಾಗದಲ್ಲಿ ಒಂದೊತ್ತು ಸ್ವಚ್ಛತೆಯನ್ನು ಮಾಡೋದ್ರ ಮುಖಾಂತರ, ಒಂದಷ್ಟು ಅನೇಕ ರೋಗಿಗಳಿಗೆ ಅವಶ್ಯಕತೆ ಇರುವಂತಹ ರಕ್ತದಾನವನ್ನು ಮಾಡೋದರ ಮುಖಾಂತರ, ಅನೇಕ ಬೇರೆ ಬೇರೆ ಒಳ್ಳೆಯ ಕಾರ್ಯಕ್ರಮ ಮಾಡೋದರ ಮುಖಾಂತರ ಒಂದು ವಿಶಿಷ್ಟ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಈ ಒಂದು ಆಚರಣೆ ಮಾಡಬೇಕಂತ ಹೇಳಿ ಉದ್ದೇಶವನ್ನು ಭಾರತೀಯ ಜನತಾ ಪಾರ್ಟಿ ಪುತ್ತೂರಲ್ಲಿ ಕೂಡ ನಾವು ಆಲೋಚನೆ ಮಾಡಿದ್ದೇವೆ. ಹಾಗಾಗಿ ನಮ್ಮ ಸಮಸ್ತ ಬಂಧುಗಳ ಹತ್ರ ನಾನು ವಿನಂತಿಸಿಕೊಳ್ಳುವಂಥದ್ದು, ಇವತ್ತಿಂದ 15 ದಿವಸ ನಾವೆಲ್ಲರೂ ಅತ್ಯಂತ ವಿಶ್ವಕಂಡ ಅತ್ಯುತ್ತಮ ನಾಯಕ ಅನ್ನೋದನ್ನು ವಿಶ್ವ ಒಪ್ಪಿಕೊಳ್ಳುವಂಥ ಸುಸಂದರ್ಭದಲ್ಲಿ ನಾವು ಕೂಡ ನಮ್ಮೆಲ್ಲರ ಹಾರೈಕೆ ಯಾವ ರೀತಿ ಇರಬೇಕಂತ ಹೇಳಿದರೆ, ನಮ್ಮ ದೇಶವನ್ನು ಇಡೀ ವಿಶ್ವದಲ್ಲಿ ಅತ್ಯಂತ ಗೌರವಯುತವಾಗಿ ಕಾಣುವಂಥ ಸಂದರ್ಭದಲ್ಲಿ ನಾವು ಕೂಡ ಒಂದಷ್ಟು ಈ ದೇಶದ ಜನಸೇವಕನ ಕಾರ್ಯಕ್ಕೆ ಒಂದಷ್ಟು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕಂತ ಹೇಳಿ ಎಲ್ಲ ನಮ್ಮ ಜನಮಾನಸದ ಬಂಧುಗಳೆಲ್ಲ ಅತ್ಯಂತ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪುತ್ತೂರಿನ ಮಾಜಿ ಶಾಸಕರಾಗಿರುವಂತಹ ಸಂಜೀವ ಮಠಂದೂರು ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ದಣಿವರಿಯದ ನಾಯಕ, ಬಿಜೆಪಿಯ ಶಕ್ತಿಯಾಗಿರುವಂತಹ ನರೇಂದ್ರ ಮೋದಿಯವರ ಜನ್ಮದಿನ ಇವತ್ತು ಸರ್. ಹಾಗಾಗಿ ಬಿಜೆಪಿಯಿಂದ ಯಾವೆಲ್ಲ ಕಾರ್ಯಕ್ರಮಗಳು ನಡಲಿಕ್ಕಿದೆ, ಹಾಗೆ ಅವರ ಹುಟ್ಟುಹಬ್ಬಕ್ಕೆ ನೀವೇನು? ಭಾರತದ ಹೆಮ್ಮೆಯ ಪ್ರಧಾನಿ, ಜಗತ್ತಿನ ಒಬ್ಬ ಅದ್ವಿತೀಯ ನಾಯಕನಂತ ನರೇಂದ್ರ ಮೋದಿಯವರ 75ನೇ ವರ್ಷದ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಸಲ್ಲಿಸ್ತಾ, ಮಾಲಿಂಗೇಶ್ವರ ದೇವರು ಅವರಿಗೆ ಇನ್ನಷ್ಟು ಶಕ್ತಿ, ಆರೋಗ್ಯವನ್ನು ಕರುಣಿಸಿ ಈ ದೇಶದ 144 ಕೋಟಿ ಜನರ ಆ ಒಂದು ಭವಿಷ್ಯವನ್ನು ನಿರ್ಧರಿಸಲಿಕ್ಕೆ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಕಳೆದ 11.5 ವರ್ಷದಿಂದ ಇಡೀ ದೇಶದಲ್ಲಿ ಒಬ್ಬ ಪ್ರಧಾನಿಯಾಗಿ ಈ ದೇಶದ ಸಾರ್ವಭೌಮತ್ವವನ್ನು, ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿದು ಕಾಶ್ಮೀರದ 370 ಆರ್ಟಿಕಲನ್ನು ತೆಗೆದು, ಸರ್ಜಿಕಲ್ ಸ್ಟ್ರೈಕ್, ಮೊನ್ನೆ ನಡೆದಂಥ ಆಪರೇಷನ್ ಸಿಂಧೂರ್ ಮುಖಾಂತರ ಆ ಸೈನ್ಯದ ಶಕ್ತಿಯನ್ನು ತೋರಿಸಿ ಆರ್ಥಿಕತೆಯಲ್ಲಿ ದೇಶ 4ನೇ ಸ್ಥಾನದಿಂದ ಇವತ್ತು 3ನೇ ಸ್ಥಾನಕ್ಕೆ ಬರಲಿಕ್ಕೆ ಕಾರಣಕರ್ತರಾದಂಥ, ದೇಶದ ಬೇರೆ ಬೇರೆ ಸಮುದಾಯದ ಉದಾಹರಣೆಗೆ ಹೇಳೋದಿದ್ದರೆ ತ್ರಿಬಲ್ ತಲಾಕ್ ತೆಗೆದು ಆ ಅಲ್ಪಸಂಖ್ಯಾತ ಮಹಿಳೆಯರಿಗೆ ನ್ಯಾಯ ಕೊಟ್ಟಂಥ, ಇವತ್ತು ನಾರಿ ಶಕ್ತಿ ಅಧಿವಂದನ್ ಕಾನೂನನ್ನು ತಂದು ಮಹಿಳೆಯರಿಗೆ ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ 33% ಆ ಒಂದು ರಿಸರ್ವೇಷನ್ ಕೊಟ್ಟಂಥ, ಹೀಗೆ 10 ಸುಧಾರಣೆಗಳನ್ನು ತಂದು
ಈ ದೇಶವನ್ನು ಒಂದು ಬಲಿಷ್ಠ ರಾಷ್ಟ್ರವನ್ನಾಗಿ ಕಟ್ಟಿದಂಥ ನವಭಾರತದ ಶಿಲ್ಪಿ ನರೇಂದ್ರ ಮೋದಿಯವರು. ಆ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ಭಾರತೀಯ ಜನತಾ ಪಾರ್ಟಿಗೆ ಸ್ಫೂರ್ತಿ ಕೊಡುವಂಥ ಒಂದು ದಿನ. ಆ ಸ್ಫೂರ್ತಿ ಕೊಡುವ ದಿನವನ್ನು ಕೇವಲ ನಾವೊಂದು ಹುಟ್ಟುಹಬ್ಬವಾಗಿ ಒಬ್ಬ ವ್ಯಕ್ತಿಯ ಆ ಒಂದು ಏನು 75 ವರ್ಷದ ಸಾಧನೆಗಳಿದೆ, ಅವರ ಜೀವನ ಏನಿದೆ, ಇದನ್ನು ಸಮಾಜದ ಮುಂದಿಡುವಂಥ ಕೆಲಸವನ್ನು ನಾವು ಇವತ್ತು 15 ದಿನ ನಿರಂತರವಾಗಿ ಗಾಂಧೀಜಿಯವರ ಹುಟ್ಟುಹಬ್ಬದ 2ನೇ ತಾರೀಕಿನ ತನಕ ಸೇವಾ ಪಾಕ್ಷಿಕ ಅಂತೇಳಿ ಆಚರಣೆ ಮಾಡೋ ಮುಖಾಂತರ, ಸೇವಾ ಚಟುವಟಿಕೆಯನ್ನು ಮಾಡೋ ಮುಖಾಂತರ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ರಕ್ತದಾನ ಶಿಬಿರಗಳಿರ್ಬೋದು, ಸ್ವಚ್ಛತಾ ಕಾರ್ಯಕ್ರಮಗಳಿರ್ಬೋದು, ಪರಿಸರದ ಬಗ್ಗೆ ಗಿಡ ನೆಡುವಂಥ ಕಾರ್ಯಕ್ರಮ ಇರ್ಬೋದು, ಹೀಗೆ 10 ಕಾರ್ಯಕ್ರಮಗಳನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತಿನಿಂದ ಇನ್ನು ಅಕ್ಟೋಬರ್ 2ನೇ ತಾರೀಕಿನ ತನಕ ನಿರಂತರವಾಗಿ ಸೇವಾ ಪಾಕ್ಷಿಕದ ರೂಪದಲ್ಲಿ ಆಚರಣೆ ಮಾಡೋ ಮುಖಾಂತರ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಿ ಎಲ್ಲ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಈ ಒಂದು ನವಭಾರತದ ಕಲ್ಪನೆಗೆ ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಬ್ಬ ಪ್ರಜೆ ಕೂಡ ಇವತ್ತು ತನ್ನ ಕೊಡುಗೆಯನ್ನು ಕೊಡಬೇಕೆನ್ನುವಂಥ ಅಭಿಲಾಷೆಯೊಂದಿಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ರೀತಿಯ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸಾರ್ವಜನಿಕರು ಕೈ ಜೋಡಿಸುವ ಮುಖಾಂತರ ನರೇಂದ್ರ ಮೋದಿಯವರ ಆ ಹುಟ್ಟುಹಬ್ಬಕ್ಕೆ ಒಂದು ಅರ್ಥಪೂರ್ಣ ಕಲೆಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಹಿರಿಯ ಹಿಂದೂ ಮುಖಂಡರಾಗಿರುವಂಥ ಡಾಕ್ಟರ್ ಪ್ರಸಾದ್ ಸರ್ ಇದ್ದಾರೆ, ಬರೀ ಮಾತಾಡ್ಸೋಣ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇನೆ. ಇವತ್ತು ಭಾಳ ಸಂತೋಷದ ವಿಷಯ ಅಂದರೆ ಮೋದಿಯವರ ಜನ್ಮದಿನ. ಒಂದು ಮಹಾನ್ ಯುಗ ಪುರುಷ. ನಮ್ಮ ದೇಶ ಛಿದ್ರವಾಗಿ ಹೋಗುವ ಸ್ಥಿತಿಯಲ್ಲಿ ದೇವರು ಕಳಿಸಿದಂಥ ಒಂದು ದೇವದೂತ, ಅವರನ್ನು ನಾವು ಪೂಜೆ ಮಾಡಬೇಕು. ಅಷ್ಟು ಒಳ್ಳೆಯ ಒಂದು ಜನ. ದೇಶವನ್ನು ನಮ್ಮ ಇಡೀ ಜಗತ್ತಿನಲ್ಲಿ ಭಾರತ ಅಂದರೆ ಒಂದು ಕೀಳಭಿಪ್ರಾಯ ಇತ್ತು. ಏನು ಭಾರತ ಅಂದರೆ ಅದೊಂದು ಬಡ ರಾಷ್ಟ್ರ, ಇದು ಬೇಡುವುದು ಯಾವಾಗ ನೋಡಿದರೂ ಬಂದು ಬೇಡುವುದು ಇಂಥ ರಾಷ್ಟ್ರ ಅಂತ ಹೇಳ್ತಿದ್ರು. ಈಗ ಹಾಗೆಲ್ಲ, ಈಗ ನಾವು ಬಲಿಷ್ಠ ರಾಷ್ಟ್ರ ಆಗಿದ್ದೇವೆ. ಯಾರಿಂದ? ಮೋದಿಯವರಿಂದ. ನಮಗೆ ಎಲ್ಲ ಕಡೆಯಲ್ಲಿ ಕೂಡ ಮನ್ನಣೆ ಉಂಟು. ಈಗ ಭಾರತ ಅಂದ ಕೂಡಲೇ ಕಣ್ಣು ಬಿಟ್ಟು ಮೇಲೆ ನೋಡ್ತಾರೆ. ಎಲ್ಲದಕ್ಕಿಂತ ಜಾಸ್ತಿ ಅವರು ಪಾಕಿಸ್ತಾನವನ್ನು, ಸಿಂಧೂರು ಮತ್ತು ಇನ್ನು ಕೆಲವೊಂದು ಬಾಲಾಕೋಟ್ ಇಂಥದ್ರಲ್ಲಿ ಎಲ್ಲ ಬಗ್ಗು ಬಡಿದು ಅವರ ಬಾಲವನ್ನು ಕತ್ತರಿಸಿಬಿಟ್ಟಿದ್ದಾರೆ. ಭಾಳ ಸಂತೋಷದ ವಿಷಯ. ಇನ್ನೊಂದು ಏನು ಅಂತ ಹೇಳಿದರೆ, ಅವರು ಕಾಶ್ಮೀರವನ್ನು ನಮ್ಮ ಕೈಗೆ ಸಿಗ್ತಿರಲಿಲ್ಲ, ಅದು ಬಿಟ್ಟು ಹೋಗ್ತಿತ್ತು. ಅದನ್ನು 370 ಆರ್ಟಿಕಲ್ ಕ್ಯಾನ್ಸಲ್ ಮಾಡಿ ಅದನ್ನು ಸರಿ ಮಾಡಿದರು. ಇನ್ನು ಅವರು ಮೇಯ್ನ್ ಏನು ಅಂತ ಹೇಳಿದರೆ, ನಮ್ಮ ಭಾರತದಲ್ಲಿ ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆ, ಮೊದಲು ಒಂದು ಬುಲೆಟ್ ಬೇಕಿದ್ರೆ ನಾವು ಜರ್ಮನಿಯಿಂದ ತರಿಸ್ಬೇಕಿತ್ತು. ಇವತ್ತು ಹಾಗಲ್ಲ. ಇವತ್ತು ನಾವು ದೊಡ್ಡ ದೊಡ್ಡ ತೇಜಸ್ ಅಂತ ಮಿಸೈಲ್ಸನ್ನು ಮಾಡಿ ಇಡೀ ಜಗತ್ತಿಗೆ ಮಾರುವಂಥ ಪರಿಸ್ಥಿತಿ ಬಂದಿದೆ. ಮತ್ತು ನಮಗೆ ರಕ್ಷಣಾ ಉತ್ಪಾದನೆಯಿಂದ ನಮಗೆ ಫಾರಿನ್ ಎಕ್ಸ್ಚೇಂಜ್ ಸಿಗ್ತದೆ. ಅವರು ಅದೊಂದು ದೊಡ್ಡ ವಿಷಯ, ಅದನ್ನು ಮಾಡಿದ್ದಾರೆ. ಇನ್ನೊಂದು ಎಂತ ಅಂತ ಹೇಳಿದರೆ, ದೇಶದಲ್ಲಿ ಜಾತಿ ಮತ ಎಲ್ಲ ಒಡೆದುಂಟು. ಈ ಸಿದ್ದರಾಮಯ್ಯ ಇದ್ದಾನಲ್ಲ, ಅವನಿಗೆ ಹಿಂದೂಗಳನ್ನು ಒಡೆಯುವ ಕೆಲಸ. ಮೋದಿಯವರು ಅದಕ್ಕೆ ಉಲ್ಟಾಗಿ ಅವರು ಜಾತಿಯನ್ನೆಲ್ಲ ಸೇರಿಸಿ ಹಿಂದೂಗಳೆಲ್ಲ ಒಂದೇ. ಇವತ್ತು ಹಿಂದೂ ಧರ್ಮ ಉಳಿದಿದ್ದರೆ ಎಲ್ಲ ಇದ್ರೆ ಅದು ಮೋದಿಯವರಿಂದ. ಖಂಡಿತವಾಗಿಯೂ ಮೋದಿ ಇಸ್ ಎ ಗ್ರೇಟ್ ಮ್ಯಾನ್. ಅವರನ್ನು ನಾವು ಇನ್ನೂ ಅವರು 10 ವರ್ಷ ಇರಬೇಕು. ಇನ್ನು ಹಿಂದೂಗಳಿಗೆ ಒಂದು ಆಧಾರ ಸ್ತಂಭ ಅವರು. ಅವರ ಕಾಲದಲ್ಲಿ ಹಿಂದೂಗಳೆಲ್ಲ ಒಗ್ಗೂಡಬೇಕು. ನಮ್ಮ ದೇಶ ಈ ಇದು ತಮಿಳ್ನಾಡೆಲ್ಲ ಒಂಥರ ನಮ್ಮಿಂದ ಪಂಜಾಬ್ ಎಲ್ಲ ನಮ್ಮಿಂದ ಸಡ್ಲಾಗ್ತಾ ಇದ್ದಾರೆ. ಅದನ್ನೆಲ್ಲ ಟೈಟ್ ಮಾಡಿ ನಾವು ಹಿಂದೂಗಳು ಒಂದು, ಹಿಂದೂ ದೇಶ ಒಂದು ಶಕ್ತಿಶಾಲಿ ರಾಷ್ಟ್ರ ಆಗಬೇಕು. ಚೈನಾ ಆಗಲಿ, ಅಮೇರಿಕಾ ಆಗಲಿ, ನಾವು ಯಾರಿಗೆ ಕ್ಯಾರ್ ಮಾಡಬಾರ್ದು. ಎಲ್ಲರನ್ನು ನೋಡಿ, ಮೊನ್ನೆ ಅವರು ಈಗ ಅಮೇರಿಕವನ್ನು ಕ್ಯಾರೇ ಮಾಡಲಿಲ್ಲ, ಈಗ ಅಮೇರಿಕವ್ರು ಎಲ್ಲ ಬಂದಿದ್ದಾರೆ. ಹಾಗೆ
ನಡಿಬೇಕು. ಸೊ ಮೋದಿಯವರಿಗೆ ನಾವು ಪ್ರಾರ್ಥನೆ ಮಾಡೋದಿಷ್ಟೇ, ಮೋದಿಯವರಿಗೆ ಇನ್ನೂ ಆಯುಸ್ಸು ಕೊಡಲಿ, ಅವರು ಈ ದೇಶವನ್ನು ಮುನ್ನಡೆಸಲಿ ಮತ್ತು ನಮ್ಮ ಜನರು ಅವರ ಹಿಂದೆ ಹೋಗಬೇಕು. ಒಂದು ವಿಷಯ ಏನಂತ ಹೇಳಿದರೆ, ಯಾರನ್ನು ವಿರೋಧ ಕಟ್ಟಿಸ್ಕೊಳ್ಬಾರ್ದು. ಅದೊಂದು ನಾನು ಮೋದಿಯವರಿಗೆ ನನ್ನ ಒಂದು ಸಲಹೆ, ದೇಶದ ರಾಜಕಾರಣ ಮಾಡಬಾರ್ದು. ಅದೊಂದು ನನ್ನ ಅವರಿಗೊಂದು ರಿಕ್ವೆಸ್ಟ್, ಅದು ಮಾಡಬಾರ್ದು. ಎಲ್ಲರನ್ನು ಪ್ರೀತಿಯಿಂದ ನೋಡಿ ನಮ್ಮ ದೇಶವನ್ನು ಒಗ್ಗೂಡಿಸಬೇಕು. ಜೈ ಹಿಂದ್. ಪುತ್ತೂರಿನ ಮಾಜಿ ಶಾಸಕರಾಗಿರುವಂತಹ ಮಲ್ಲಿಕಾ ಪ್ರಸಾದ್ ಮೇಡಮ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ನರೇಂದ್ರ ಮೋದಿಯವರ 75ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವಿದ್ದೇವೆ. ಅವರ ಕಾರ್ಯವೈಖರಿಯ ಬಗ್ಗೆ, ಪಕ್ಷದಲ್ಲಿ ಮಾಡಿರುವಂತಹ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳೋದು. ಅವರು 1950ಯಲ್ಲಿ ಅವರ ಜನನ, ಇವತ್ತು ಅವರ ಬರ್ತ್ಡೇ. ಮೋದಿಯು ಅಂತ ಹೇಳಿದರೆ ನಮ್ಮ ದೇಶದ ಪ್ರಧಾನಮಂತ್ರಿ, ಅದ್ಭುತವಾದಂತಹ ವ್ಯಕ್ತಿ. ಅಂತಹ ಪ್ರಧಾನಮಂತ್ರಿ ಇಷ್ಟರವರೆಗೆ ನಮ್ಮ ದೇಶದಲ್ಲಿ ಆಗಲಿಲ್ಲ, ಬರಲಿಲ್ಲ, ಇನ್ನು ಮುಂದೆ ಅಂತ ಆಗುವ ಭಾಗ್ಯ ನಮಗೆ ಸಿಗಬೇಕು. ಅವರಂಥ ಜನರು ಯಾರೂ ಇಲ್ಲ. ಬಟ್ ಅವರ ಕಾರ್ಯವೈಖರಿ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಖಂಡಿತವಾಗಿಯೂ ನಮ್ಮ ದೇಶವನ್ನು ಇಷ್ಟೊಂದು ಇಂಪ್ರೂವ್ ಮಾಡಿದಂಥ, ಬದಲಾವಣೆ ತಂದ ಎಲ್ಲ ವರ್ಗದ ಜನರಿಗೆ ಸಹ, ಕೃಷಿಕರಿಗೆ, ಬಡವರಿಗೆ, ಬ್ಯಾಂಕಲ್ಲಿ ಖಾತೆ ಮಾಡುವಂಥ ವಿಷಯ, ಯಾವುದೇ ಖಾತೆ ಇಲ್ಲದೆ ಬದುಕುವಂಥ ಜನಗಳಿಗೆ ಬ್ಯಾಂಕಲ್ಲಿ ಒಂದು ಡೆಪಾಸಿಟ್ ಇಡುವಂಥದ್ದು, ಖಾತೆ ಮಾಡುವಂಥದ್ದು, ಎಲ್ಲವನ್ನು ಮಾಡಿದ ಅತ್ಯಂತ ಸರಳ ಜೀವಿಯವರು. ಎಲ್ಲರನ್ನು ಮುಟ್ತಾರೆ ಪ್ರತಿಯೊಂದು. ಅವರ ಒಂದು ಏನು ಆತ್ಮನಿರ್ಭರ ಭಾರತ ಅಂತೇಳಿ ಆಶೆ, ಬೇಟಿ ಪಡಾವೋ ಬೇಟಿ ಬಚಾವೋ, ಇದೆಲ್ಲ ಕೆಲಸವನ್ನು ಮಾಡಿದಂಥ ಅದ್ಭುತ ವ್ಯಕ್ತಿ. ಅವರನ್ನು ನಾನು ಒಂದು ಕಂಟೆಸ್ಟ್ ಮಾಡಲಿಕ್ಕೆ 2008 ನಿಂತಾಗ ಅವರು ಕೊಂಬೆಟ್ಟು ಶಾಲೆಯ ಒಂದು ವಟಾರದಲ್ಲಿ ಬಂದು ನನ್ನ ಕಂಟೆಸ್ಟಿಗೆ ಅವರು ಸಹಾಯ ಮಾಡಿದರು. ಅವರು ಬಂದರೆ ಮತ್ತು ಬೇರೆ ಯಾರು ಬರಬೇಕು ಅಂತೆಲ್ಲ, ಅವರು ಪ್ರಚಾರದಲ್ಲಿ ಬಂದಿದ್ದರು. ಆ ಸಂದರ್ಭ ಇಟ್ ವಾಸ್ ಎ ವೆರಿ ಒಂಥರ ನನಗೇನು ಒಂದು ಭಾರಿ ಒಂದು ಇದಾಯಿತು. ಏನು ಅಷ್ಟು ದೊಡ್ಡ ವ್ಯಕ್ತಿಯ ಮುಂದೆ ನಿಲ್ಲುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತ ಭಾರಿ ಖುಷಿ ಆಯಿತು. ಅಂದರೆ ನಾನು ದೇವರ ದಯದಿಂದ, ಮೋದಿಯ ಒಂದು ಅನುಗ್ರಹದಿಂದ, ದೇವರ ದಯ ಮತ್ತು ಅನುಗ್ರಹದಿಂದ ನಾನು ಸರ್ತಿ ಆ್ಯಕ್ಚುಲಿ ಐ ವಾಸ್ ಅ ನಾನ್ ಪೊಲಿಟಿಕಲ್ ಲೇಡಿ, ಆದ್ರೂ ಐ ಬೋನ್ ದಟ್ ಡಿಲೆಕ್ಷನ್ ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ. ಬಟ್ ವಾಟ್ ಈಸ್ ದ ನೆಕ್ಸ್ಟ್ ಥಿಂಗ್ ಇಸ್ ಮೋದಿ ವಿಷಯದಲ್ಲಿ ಹೇಳಲಿಕ್ಕೆ, ಮೋದಿ ಅಂಥ ಒಂದು ವ್ಯಕ್ತಿ ಈಗ ಅಂತಾರಾಷ್ಟ್ರ ಮಟ್ಟದಲ್ಲಿ ಮಿನುಗುವಂಥ ವ್ಯಕ್ತಿ, ವೆರಿ ಶೈನಿಂಗ್ ವ್ಯಕ್ತಿಯವರು. ಈಗ ಇಷ್ಟವರೆಗೆ ಅಂತಾರಾಷ್ಟ್ರದ ಮಟ್ಟದಲ್ಲಿ ಮೋದಿ ವಿಚಾರ ಅಥವಾ ಮುಂಚಿನ ಪ್ರಧಾನಿಗಳ ಯಾವುದೇ ಪ್ರಧಾನಿಗಳ ವಿಷಯದಲ್ಲಿ ಏನೂ ಒಂದು ಸ್ಪಷ್ಟವಾದ ಒಂದು ಇದು ಇರಲಿಲ್ಲ. ಅವರ ವ್ಯಕ್ತಿತ್ವದ ಬಗ್ಗೆ ಇರಲಿ, ಅವರ ವರ್ಕಿನ ವಿಷಯ ಇರ್ಬೋದು, ಅವರ ಒಂದು ಖಡಕ್ ವ್ಯಕ್ತಿಯವರು ಮೋದಿ. ಈಗ ಏನೇ ಆದರೂ ಸಹ ಅವ್ರು ಹೆದರುವುದಿಲ್ಲ. ಮನುಷ್ಯರ ಒಂದು ಜನರ, ನಮ್ಮ ದೇಶದ ಪ್ರಜೆಗಳನ್ನು ಸಾಕುವಂಥ, ಅವರನ್ನು ನೋಡಿಕೊಳ್ಳುವಂಥ ವ್ಯಕ್ತಿತ್ವ ಅವ್ರದ್ದು ಭಾರಿ ದೊಡ್ಡದು. ಇದು ಭಾರಿ ಖುಷಿ ತರ್ತದೆ ನನಗೆ. ಓಕೆ ಮೇಡಮ್, ಥ್ಯಾಂಕ್ ಯು. GL ಆಚಾರ್ಯ ಜ್ಯುವೆಲರ್ಸ್ನ ಮಾಲಕರಾಗಿರುವಂಥ ಬಲರಾಮ ಆಚಾರ್ಯ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೇನೆ. ಚೆನ್ನಾಗಿದ್ದೀರಾ. ನರೇಂದ್ರ ಮೋದಿ ಅವರು 75ನೇ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದಾರೆ ಸರ್. ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಕಾರ್ಯವೈಖರಿಯ ಬಗ್ಗೆ ಹೇಳೋದಾದ್ರೆ ಸರ್. ಅವರ ಕಾರ್ಯವೈಖರಿ ನಾವೆಲ್ಲ ದೇಶವಾಸಿಗಳು ಹೆಚ್ಚಿನವರು ಅದನ್ನು ಮೆಚ್ಚಿಕೊಳ್ತಾ ಇದ್ದಾರೆ. ರಾಜಕೀಯವಾಗಿ ಏನಾದರೂ ವ್ಯತ್ಯಾಸ ಇರ್ಬೋದು ಪಾರ್ಟಿ ಆಧಾರದಲ್ಲಿ, ಆದರೆ ವೈಯಕ್ತಿಕವಾಗಿ ಕೇಳಿದರೆ ನರೇಂದ್ರ ಮೋದಿ ಅವರ ಕಾರ್ಯವೈಖರಿ ನಮಗೆ ಅತ್ಯುತ್ತಮ ಪ್ರಧಾನಿ ಸಿಕ್ಕಿದ್ದಾರೆ ಅಂತಲೇ ವೈಯಕ್ತಿಕವಾಗಿ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಯಾಕೆಂತೇಳಿದರೆ, ಒಂದು ಇವರ ದೂರದೃಷ್ಟಿತ್ವ, ಎಲ್ಲ ವಿಚಾರವನ್ನು ಮುಂದೆ 10 ವರ್ಷ, 20 ವರ್ಷ, 30 ವರ್ಷ ನಂತರ ನಾವು ಹೇಗಿರಬೇಕು ಅಂತೇಳಿ ನೋಡಿ. ನಾವು ವಿಕಸಿತ ಭಾರತ 2047 ಗುರಿ ಹಾಕ್ಕೊಂಡಿದ್ದಾರೆ. ಅವರಿಲ್ಲದಿರ್ಬೋದು, ಆದರೆ ಅದಕ್ಕೆ ಸರಿಯಾಗಿ ಇವತ್ತು ಕಾರ್ಯನಿರ್ವಹಿಸಬೇಕು ಅಂತೇಳಿ ಇದೊಂದು. ಮತ್ತೊಂದು, ಅವರ ಎಲ್ಲ ಚಿಂತನೆಗಳು, ಅವರ ಆರ್ಥಿಕ ಚಿಂತನೆಗಳು ಬಡವರ್ಗ ಮತ್ತು ಮಧ್ಯಮ ವರ್ಗದವರನ್ನು ಇಲ್ಲಿ ನಾವು ಹೇಗೆ ಇದು ಮಾಡುವಂಥದ್ದು ಅಂತೇಳಿ ಆ ಬಗ್ಗೆ ಅವರು ಚಿಂತಿಸ್ತಾರೆ. ಮತ್ತು ಒಂದು ಈ ರೀತಿ ಇಷ್ಟು ಹಾರ್ಡ್ ವರ್ಕ್ ಮಾಡುವ ಪ್ರಧಾನಿ ನಮಗೆ ಯಾರು ಸಿಗಲಿಲ್ಲ. ದಿವಸಕ್ಕೆ ಅತಿ ಕಮ್ಮಿ ಅಂದರೆ 18 ಗಂಟೆಗಳ ಕಾಲ ಅವ್ರು ಕೆಲಸ ಮಾಡ್ತಾರೆ ಅಂತೇಳಿ ನಾವೆಲ್ಲ ನೋಡಿದ್ದೇವೆ. ಅವರು ಒಂದು ಫಾರಿನ್ ಟ್ರಿಪ್ ಒಂದು 4 ದಿವಸ ಹೋದರೆ ಬೇರೆ ಯಾರ ಲೀಡರ್ ಆದರೂ 8 ದಿವಸ ಬೇಕು ಅಷ್ಟು ಕವರ್ ಮಾಡಲಿಕ್ಕೆ. ಅಷ್ಟು ಕವರ್ ಮಾಡ್ತಾರೆ ಅವರು 4 ದಿವಸದಲ್ಲಿ. ಅವರ ನಿದ್ದೆ ಊಟ ಎಲ್ಲ ಹೋಗುವ ದಾರಿಯಲ್ಲೇ ಆಗ್ತದೆ. ಈ ರೀತಿ ಕೆಲಸ ಮಾಡುವ ಒಂದು ಪ್ರಧಾನಿ ಮತ್ತು ಭ್ರಷ್ಟಾಚಾರ ರಹಿತವಾಗಿ, ಇದೊಂದು ದಾಖಲೆ. ಅವರು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಅವರ ಕ್ಯಾಬಿನೆಟ್ ಕೂಡ ಭ್ರಷ್ಟಾಚಾರ ರಹಿತವಾಗಿ ಕೆಲಸ ನಿರ್ವಹಿಸುವ ಹಾಗೆ ಅವ್ರು ನೋಡಿಕೊಳ್ತಾ ಇದ್ದಾರೆ. ಕೆಳಮಟ್ಟದಲ್ಲಿ ಅಥವಾ ಮಧ್ಯಮ ಮಟ್ಟದಲ್ಲಿ ಎಲ್ಲ ಭ್ರಷ್ಟಾಚಾರ ಹೋಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಮೇಲ್ಸ್ತರದಲ್ಲಿ ನಮ್ಮ ಪ್ರಧಾನಿಯಿಂದ ಹಿಡಿದು ನಮ್ಮ ಕ್ಯಾಬಿನೆಟ್ ಎಲ್ಲ ಮಿನಿಸ್ಟರ್ನವರೆಗೆ, ಸೆಂಟ್ರಲ್ ಮಿನಿಸ್ಟರ್ನವರೆಗೆ ಭ್ರಷ್ಟಾಚಾರ ಇಲ್ಲ ಅಂತ ಹೇಳುವ ಅನಿಸಿಕೆ, ಆ ಧೈರ್ಯ ಎಲ್ಲ ಪ್ರಜೆಗಳಿಗೆ ಬರ್ತಾ ಉಂಟು. ಇವರದ್ದು ಆಡಳಿತ ನಮ್ಗೆ ಇನ್ನೂ ಒಂದು 10 ವರ್ಷ ಮುಂದೆ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೇನೆ.
ಪುತ್ತೂರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಿಮಗೂ ಭೇಟಿ ಆಗುವ ಅವಕಾಶ ಏನಾದರೂ ಸಿಕ್ಕಿತ್ತ ಸರ್? ಹತ್ರದಿಂದ ಕಂಡಿದ್ದೀರಾ ಹೇಗೆ? ಖಂಡಿತ. ಅವರಾಗ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದರು. ಅವರು ನಮ್ಮ ಮನೆಗೆ ಬಂದಿದ್ದರು, ಊಟ ನಮ್ಮ ಮನೆಯಲ್ಲಿ ಆಗಿತ್ತು. ಆಗ ಆಗದ ಪೇಪರ್ನಲ್ಲೆಲ್ಲ ಬಂದಿತ್ತು, ದೊಡ್ಡ ಸುದ್ದಿ ಆಗಿತ್ತು. ಇದು ಸಿಕ್ಕಿತ್ತು. ಅವರು ನಮ್ಮ ಮನೆ ಒಳಗೆ ಬಂದಾಗಲೇ ಫಸ್ಟ್ ಪ್ರಶ್ನೆ ಕೇಳಿದ್ದು, ನಿಮಗೆ ಗುಜರಾತಿನ ಆಡಳಿತದ ಬಗ್ಗೆ ನಿಮಗೆ ಏನಾದರೂ ಇಲ್ಲಿ ಸುದ್ದಿ ಬಂದಿದ್ದ? ಅವ್ರಿಗೆ ಅಂದರೆ 24 ಗಂಟೆ ಕೂಡ ಅವರ ರಾಜ್ಯದ ಅವರ ಆಡಳಿತದ್ದೇ ವಿಚಾರ ಚಿಂತನೆ. ಇಲ್ಲಿ ಏನಾದರೂ ಸುದ್ದಿ ಬಂದಿದೆಯಾ? ಹೌದು, ಗೊತ್ತು, ಗುಜರಾತ್ ಮಾಡೆಲ್ ಅಂತೇಳಿ ನೀವು ಮಾಡಿದ್ದು ನಮಗೆ ತಿಳಿದಿದೆ ಅಂತೇಳಿ ತುಂಬ ಖುಷಿ ಆಯಿತು ಅವರಿಗೆ. ಹಾಗೆ ಅವರೊಟ್ಟಿಗೆ ಒಂದು ಇಂಟರಾಕ್ಟ್ ಮಾಡುವ ಸಂದರ್ಭ ಕೂಡ ನಮ್ಮ ಮನೆಯಲ್ಲಿ ಅವರನ್ನು ಹೋಸ್ಟ್ ಮಾಡುವಂಥ ಸಂದರ್ಭ ಕೂಡ ನಮಗೆ ಸಿಕ್ಕಿದೆ. ಅದನ್ನೆಲ್ಲ ನೆನಪಿಸುವಾಗ ತುಂಬ ಖುಷಿ ಆಗ್ತದೆ. UR ಪ್ರಾಪರ್ಟೀಸ್ನ ಮಾಲಕರಾಗಿರುವಂತಹ ಉಜ್ವಲ್ ಪ್ರಭು ಅವರಿದ್ದಾರೆ. ಅವ್ರ ಜೊತೆ ಕೂಡ ಮಾತನಾಡಬೇಕು. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಆರಾಮ ಮೇಡಮ್. ದೇಶ ಕಂಡಂತ ಅಪ್ರತಿಮ ನಾಯಕರಾಗಿರುವಂತಹ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವಿವಾಗ ಇರೋವಂಥದ್ದು. ಹಾಗಾಗಿ ನೀವೊಬ್ಬ ಹೆಮ್ಮೆಯ ಅವರೊಬ್ಬ ಅಭಿಮಾನಿಯಾಗಿ, ಕಾರ್ಯಕರ್ತರಾಗಿ ಈ ಹೊತ್ತಿಗೆ ಅವರ ಕಾರ್ಯವೈಖರಿಗಳ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ನೋಡಿ, ನಾವು ಮೊದಲಿಗೆ ನಾನು ಅವರಿಗೆ ಅವರ ಹುಟ್ಟುಹಬ್ಬ 75ನೇ ಹುಟ್ಟುಹಬ್ಬದ ಶುಭಾಶಯಕ್ಕೆ ನಾನು ಶುಭಾಶಯ ಕೋರ್ತೇನೆ. ನಾವು ಅಂದರೆ ಈಗ ನಮ್ಮ ಕಂಡಂಥ ಧೀಮಂತ ನಾಯಕ, ಹೆಮ್ಮೆಯ ಪ್ರಧಾನಿ ನರೇಂದ್ರ ದಾಮೋದರ್ ದಾಸ್ ಮೋದಿ. ಯಾಕಂತ ಹೇಳಿದರೆ ನಾವು ನೋಡಿ, ನಮಗೆ ಅವರಂಥ ಪ್ರಧಾನಿ ಪಡಲಿಕ್ಕೆ ನಾವು ಅದೃಷ್ಟವಂತರು. ಯಾಕೆಂದರೆ ನಮ್ಮ ಜನರೇಷನಿಗೆ ಅಂಥ ಒಂದು ಪ್ರಧಾನಿಯನ್ನು ಪಡೆದದ್ದು ನಮ್ಮೆಲ್ಲರ ಸೌಭಾಗ್ಯ. ನೋಡಿ, ದಿನದ 24 ಗಂಟೆಯಲ್ಲಿ ಸಹ ದೇಶದ ಬಗ್ಗೆ ಚಿಂತನೆಯನ್ನು ಮಾಡುತ್ತಾ, ದೇಶ ಒಳ್ಳೆಯದಾಗಬೇಕು, ತಮ್ಮ ಸ್ವಾರ್ಥವನ್ನು ಬಿಟ್ಟು ದೇಶವನ್ನು ಒಂದು ವಿಶ್ವಗುರುವನ್ನಾಗಿ ಮಾಡಿಸಬೇಕಂತೇಳಿ ಶ್ರಮತೊಟ್ಟು ನಿಂತಹ ನಮ್ಮ ಪ್ರಧಾನಿ, ನಾವೆಲ್ಲರೂ ಅಂಥ ಪ್ರಧಾನಿ ಪಡಲಿಕ್ಕೆ ನಾವು ಭಾಗ್ಯವಂತರು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆನಂದಾಶ್ರಮ ಸೇವಾ ಟ್ರಸ್ಟ್ ಸಂಸ್ಥೆಯ ಇದರ ಟ್ರಸ್ಟಿ ಆಗಿರುವಂತಹ ಸದಾಶಿವ ಪೈಸರಿದ್ದಾರೆ. ಇವರು ಕೂಡ ಹಾಗೇನೆ ಪಕ್ಷದಲ್ಲಿ ಗುರುತಿಸಿಕೊಂಡವರು. ಅದರ ಜೊತೆಗೇನೆ ನರೇಂದ್ರ ಮೋದಿ ಅವರ ಅಭಿಮಾನಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಸಂಭ್ರಮವನ್ನ ಇವರು ಯಾವ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ ಅನ್ನೋದನ್ನ ಕೇಳಬೇಕು. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇನೆ. ಚೆನ್ನಾಗಿದ್ದಾರೆ. ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದೇವೆ ಸರ್. ಹಾಗಾಗಿ ಅವರ ಕಾರ್ಯವೈಖರಿಯ ಬಗ್ಗೆ ತಿಳಿಸೋದಾದ್ರೆ ಏನು ಹೇಳ್ತೀರಾ? ನಮ್ಮ ಭಾರತ ದೇಶ ಹೇಳಿದರೆ ತಪ್ಪಾಗ್ಬೋದು, ಇಡೀ ವಿಶ್ವವೇ ಕಂಡ ಅತ್ಯದ್ಭುತ ಅಂದರೆ ಅದ್ವಿತೀಯ ಒಂದು ವ್ಯಕ್ತಿತ್ವದ ಮನುಷ್ಯ ಅಂದರೆ ಅವರು ನರೇಂದ್ರ ದಾಸ್ ಮೋದಿ. ರಾಜಕೀಯವಾಗಿರಲಿ, ಬೆಳವಣಿಗೆ ಇರಲಿ, ಅಥವಾ ಗ್ಲೋಬಲ್ ಡೆವಲಪ್ಮೆಂಟ್, ಇದು ಯಾವುದನ್ನು ಹಿಡಿದ್ರೂ ಕೂಡ, ಯಾವುದ ದೇಶಗಳನ್ನು ಹಿಡಿದ್ರೂ ಕೂಡ, ಈಗ ನಮ್ಮ ಈ ಪ್ರಪಂಚದಲ್ಲಿ ಎಲ್ಲಿ ಈ ಡೆಮೋಕ್ರಸಿ ಅಂತ ಹೇಳಿ ಇಂಥ ಎಲ್ಲ ಕಂಟ್ರಿಗಳು ಕೂಡ ಎದ್ದು ನಿಂತು ಸಲಾಮ್ ಹೊಡೆಯುವಂಥ ವ್ಯಕ್ತಿತ್ವ ಅಂದರೆ ಅದು ನಮ್ಮ ಮೋದಿಜಿಯವ್ರದ್ದು ಮಾತ್ರ. ಯಾಕಂತ ಹೇಳಿದ್ರೆ ಹಿ ಈಸ್ ಯೂನಿವರ್ಸಲಿ ಆಕ್ಸೆಪ್ಟೆಡ್ ಆ್ಯಸ್ ಎ ಲೀಡರ್. ಅದಕ್ಕೆ ನಾವು ಅವರನ್ನು ವಿಶ್ವಗುರು ಅಂತ ಹೇಳ್ತೇವೆ. ಅವರು ನಮ್ಮ ಭಾರತ ದೇಶವನ್ನು ಯಾವ ಮಟ್ಟದಿಂದ ಎಲ್ಲಿ ತನಕ ತಂದಿದ್ದಾರೆ, ಅದು ಪ್ರತಿಯೊಂದು ವಿಶ್ಲೇಷಣೆ ಕೊಡಬೇಕಂತಿಲ್ಲ. ಯಾಕಂತ ಹೇಳಿದರೆ ಸ್ವಲ್ಪ ಆದರೂ ಒಂದು ರಾಜಕೀಯ ಬಿಟ್ಟು ಯಾವುದೇ ಪಕ್ಷದವರಿಲ್ಲಿ, ನಾನು ಪರ್ಟಿಕ್ಯುಲರ್ ಆಗಿ ಹೇಳೋದಿಲ್ಲ, ಬಟ್ ರಾಜಕೀಯವನ್ನು ಬಿಟ್ಟು ಅವರ ನಮ್ಮ ಭಾರತ ದೇಶಕ್ಕೋಸ್ಕರ ಅವರು ಮಾಡಿದ ಡೆವಲಪ್ಮೆಂಟ್ಗಳನ್ನ ಎಲ್ಲ ನೋಡಿದರೆ ಯಾರೂ ಕೂಡ, ಅದು ಕಾಂಗ್ರೆಸ್ ಪಕ್ಷದವರಿರಲಿ ಅಥವಾ ಬೇರೆ ಯಾವುದೇ ರಾಜಕೀಯ ಪಕ್ಷದವರಿರಲಿ, ಒಳಗಿಂದ ಒಳಗೆ ಅವರ ಮನಸ್ಸು, ಹೃದಯ ಒಂದು ಸುದ್ದಿಯಲ್ಲಿದ್ದರೆ ಅವರು ಇವರನ್ನು ಗ್ಲೋಬಲ್ ಲೀಡರ್ ಅಂತೇಳಿ ಒಪ್ಪಲೇಬೇಕು, ಒಪ್ಪಿಕೊಳ್ಳುವಂಥ ವ್ಯಕ್ತಿತ್ವ ಕೂಡ. ಇವರ ಈ ಹುಟ್ಟುಹಬ್ಬ ಇವತ್ತು ಬೇರೆಯವರಾದರೆ ಈಗ ಎಷ್ಟೊತ್ತಿಗೆ ಏನೆಲ್ಲ ಕೇಕು ಅದು ಇದು ಅಂತೇಳಿ ಎಲ್ಲ ಮಾಡಿಕೊಂಡು ವಿಜೃಂಭಣೆಯಲ್ಲಿ ಏನೋ ಮಾಡ್ತಾಯಿದ್ರು. ಬಟ್ ಇವರ ವಿಜೃಂಭಣೆ ಹೇಗೆ ಅಂತ ಹೇಳಿದರೆ, ಪ್ರಾಯಶಃ ಅವರ ತಾಯಿ ಇದ್ದದ್ದಾದರೆ ಬೆಳಗಿನ ಹೊತ್ತಿಗೆ ಹೋಗಿ ಜನ್ಮ ಕೊಟ್ಟ ತಾಯಿಯ ಕಾಲಿಡಿದು ಅವರು ಆಶೀರ್ವಾದ ಪಡೆದು ನಂತರ ಬೇರೆ ಕೆಲಸಕ್ಕೆ ಹೋಗ್ತಿದ್ರು. ಕಳೆದ ವರ್ಷ ಅವರ ಮರಣ ಸಂಭವಿಸಿದ್ದು ಕಾಣ್ತದೆ. ಬಟ್ ನಮ್ಮ ದೇಶಕ್ಕೆ ಆ ತಾಯಿಯಾಗಲಿ ಅಥವಾ ಇಂಥ ಸುಪುತ್ರ ಆಗಲಿ, ಇನ್ನು ಮುಂದೆ ಇಂಥ 106 ಜನ ಹುಟ್ಟಿ ಬರಲಿ. ಮೋದಿಯವರು ಪುನಃ ಭಾರತ ದೇಶದಲ್ಲೇ ಹುಟ್ಟಿ ಅಂಥ ವ್ಯಕ್ತಿತ್ವದ ಲೀಡರ್ಗಳು ಇನ್ನು ಮುಂದೆ ಬಂದು ನಮ್ಮ ಭಾರತವನ್ನು ಅದ್ವಿತೀಯ ಲೋಕದಲ್ಲಿ ಇಂತಹ ಒಂದು ದೇಶ ಇನ್ನು ಮುಂದೆ ಡೆವಲಪ್ಮೆಂಟ್ ಕಾಣುವಂಥದ್ದಾಗಲಿ ಎಲ್ಲೋ ಆಗಲಿ ಅಂಥೇಳಿ ಆಶಿಸ್ತಾ 2 ಮಾತು ಮುಗಿಸ್ತೇನೆ. ಚಲನಚಿತ್ರ ನಟರಾಗಿರುವಂತಹ ಆರ್ಯನ್ ಶೆಟ್ಟಿ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನರೇಂದ್ರ ಮೋದಿ ಅವರ ಪಕ್ಕ ಅಭಿಮಾನಿನ ನೀವು? ಖಂಡಿತ. ಓಕೆ, ಅವರ ಕಾರ್ಯವೈಖರಿ ಬಗ್ಗೆ ಏನೇ ಹೇಳ್ತೀರಾ? ಮೊದಲನೇದಾಗಿ ಮೋದಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತುಂಬ ಖುಷಿ ಆಗುತ್ತೆ. ಒಂದು ಯುವಕರಿಗೆ ಒಂದು ಮೋದಿ ಅಂದರೆ ಪರ್ಸನಲ್ ಆಗಿ ನಂಗೆ ತುಂಬ ಇಷ್ಟ. ನಾನು ಯಾವುದೇ ಪಕ್ಷಕ್ಕೆ ಸೇರಿದವನಲ್ಲ.
ಮೋದಿ ಅಂದರೆ ನನಗೆ ತುಂಬ ಇಷ್ಟ. ಮತ್ತು ಮೋದಿಯಿಂದಾಗಿ ಇಂಟರ್ನ್ಯಾಷನಲಿ ನಮಗೊಂದು ಐಡೆಂಟಿಟಿ ಸಿಕ್ತು ದೇಶದ್ದು ಮೋದಿಯಿಂದ. ಈ ನೆಹರು ಅವರು ನಮ್ಮ ದೇಶವನ್ನು 17 ವರ್ಷ ಅವರು ಪ್ರಧಾನಮಂತ್ರಿಯಾಗಿ ರೂಲ್ ಮಾಡಿದರು. ಈಗ ಮೋದಿ ಅವರು ಇದು 3ನೇ ಟರ್ಮು. ಇನ್ನೊಂದು 2 ಸಲ ಆಗಲಿ ದೇಶ ಇನ್ನೂ ಒಂದು ಒಳ್ಳೆ ಸ್ಥಿತಿಗೆ ಬರಲಿಕ್ಕೆ ಮೋದಿಯ ಒಂದು ಕಾಂಟ್ರಿಬ್ಯೂಷನ್ ತುಂಬ ಇದೆ. ಹಾಗಾಗಿ ಅವರು ಇನ್ನೂ ಇದ್ದರೆ ಇನ್ನೊಂದು ದೊಡ್ಡ ಮಟ್ಟಕ್ಕೆ ದೇಶನ ತಗೊಂಡೋಗ್ಬೋದು ಅಂತ ಅನಿಸ್ತದೆ. ಪುತ್ತೂರಿನ ಬಿಜೆಪಿ ಕಾರ್ಯಕರ್ತರ, ಬಿಜೆಪಿ ಮುಖಂಡರ ಮಾತನ್ನ ಕೇಳಿದ್ರಲ್ಲ. ಭಾರತ ಅಂತ ಹೇಳಿದ್ರೆ ಬಡ ರಾಷ್ಟ್ರ ಅನ್ನೋವಂತಹ ಮಾತಿತ್ತು. ಆದರೆ ಈಗ ಭಾರತವನ್ನ ಬಲಿಷ್ಠಗೊಳಿಸಿ ಜಾಗತಿಕ ಮಟ್ಟದಲ್ಲಿ ಹಲವಾರು ದೇಶಗಳು ತಿರುಗಿ ನೋಡೋ ರೀತಿಯಂತ ಅಭಿವೃದ್ಧಿಯನ್ನ, ಕಾರ್ಯವೈಖರಿಯನ್ನ ನರೇಂದ್ರ ಮೋದಿ ಅವರು ಮಾಡಿರುವಂಥದ್ದು. ಹಾಗಾಗಿ ಭಾರತ ವಿಶ್ವ ಗುರುವಾಗಿ ಬದಲಾಗ್ತಾ ಇದೆ. ನಮ್ಮ ನರೇಂದ್ರ ಮೋದಿಯವರು ಇನ್ನೂ ಮುಂದೆ ಕೂಡ ಇನ್ನಷ್ಟು ಕಾರ್ಯಯೋಜನೆಗಳನ್ನ ತರಬೇಕು, ಅದರ ಮುಖಾಂತರ ಭಾರತ ಅಭಿವೃದ್ಧಿಯನ್ನ ಕಾಣಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರ ಮಾತಾಗಿತ್ತು. ಪ್ರತಿಯೊಬ್ಬರು ಕೂಡ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನ ಸಂಭ್ರಮಿಸ್ತಾ ಇದ್ದಾರೆ. 2 ವಾರಗಳ ಕಾಲ ಸೇವಾ ಪಾಕ್ಷಿಕ ಅನ್ನುವಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವ ಮುಖಾಂತರ ಇನ್ನಷ್ಟು ಸಂಭ್ರಮ ಜೋರಾಗಿಯೇ ಇರುತ್ತೆ. ನರೇಂದ್ರ ಮೋದಿಯವರ ಮೇಲೆ ನಮ್ಮ ತುಳುನಾಡಿನ ದೈವ ದೇವರುಗಳ ಆಶೀರ್ವಾದ ಸದಾ ಇರಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಎಟಿಎಂ ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ಎಟಿಎಂ ನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು 1 ಎಟಿಎಂಗೆ ಬನ್ನಿ. ನಿಮ್ಮ ಮೊಬೈಲ್ ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ. ಇದರೊಂದಿಗೆ ಸುಳ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ. ಪುತ್ತೂರು 1 ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ.